ಕೊರೋನಾದ ಇಂದಿನ ದಿನದ ಸಂಕಷ್ಟದಲ್ಲಿ ನೂರಾರು ಮಂದಿ ನೊಂದಿದ್ದಾರೆ. ಆದರೆ ಅವರನ್ನ ಮೇಲಕ್ಕೆತ್ತುವ ಪ್ರಯತ್ನ ಮಾಡಬೇಕಾಗಿದೆ. ಕ್ಷೌರಿಕರು ಮತ್ತು ಬ್ಯೂಟಿಷಿಯನ್ಗಳು ಕೆಲಸವಿಲ್ಲದೆ ಜೀವನ ನಿರ್ವಹಣೆ ಮಾಡುವುದೇ ಕಷ್ಟವಾಗಿದೆ. ಇಂತಹ ಸಂದರ್ಭದಲ್ಲಿ ಇಲ್ಲೊಂದು ಸಹಕಾರಿ ಸಂಸ್ಥೆ ಅವರ ಕೈ ಹಿಡಿದು ಮುನ್ನಡೆಸಿದೆ. ಯಾವ ಸಹಕಾರಿ ಸಂಸ್ಥೆ ಅಂತೀರಾ? ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇಂದು ಕೊರೋನಾ ಪ್ರತಿಯೊಂದು ರಂಗವನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಇಂತಹ ದಯನೀಯ ಸ್ಥಿತಿಯಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳು ಅವರನ್ನ ಕೈ ಹಿಡಿದು ಮೇಲಕ್ಕೆ ಎತ್ತಿ ಮುನ್ನಡೆಸಿವೆ. ಅವುಗಳಲ್ಲಿ ಒಂದು ಸವಿತಾ ಸಮಾಜ, ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ಕಾಪು ಶಾಖೆ. ಕ್ಷೌರಿಕರು ಮತ್ತು ಬ್ಯೂಟಿಷಿಯನ್ಗಳು ಕಂಗಾಲಾದ ದಿನಗಳಲ್ಲಿ ಅವರಿಗೆ ಆರ್ಥಿಕ ನೆರವನ್ನ ನೀಡಿ ಅವರನ್ನ ಮೇಲಕ್ಕೆತ್ತಿವೆ. ಸವಿತಾ ಸಮಾಜ, ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕಾಪು ಶಾಖೆ ಉದ್ಘಾಟನೆಯಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಉದ್ಯಮಿ ಸಮಾಜ ಸೇವಕ ಸುರೇಶ್ ಪಿ ಶೆಟ್ಟಿ ಗುರ್ಮೆ ಸಂಕಷ್ಟದಲ್ಲಿರುವಂತಹ ಮಂದಿಗೆ ಭರವಸೆಯ ಮಾತುಗಳನ್ನು ಆಡಿದರು. ಅದರ ಸಲುವಾಗಿ ಅವರ ಒಗ್ಗಟ್ಟಿನ ಪ್ರತೀಕವಾಗಿ ಇವತ್ತು ಆ ಬ್ಯಾಂಕ್ ಇವತ್ತು ನಮ್ಮ ನಡುವೆ ಎದ್ದು ನಿಂತಿರುವಂಥದ್ದು ನಮಗೆ ಭಾಳ ಅತ್ಯಂತ ಖುಷಿಯ ವಿಚಾರ ಅಂತ ಭಾವಿಸ್ತೇನೆ. ಅದೇ ಹೊತ್ತಿನಲ್ಲಿ ಇಲ್ಲಿ ಪ್ರಮುಖರಾಗಿದ್ದ ಸತೀಶ್ ಭಂಡಾರಿ ಅವರು, ಅದು ನಮ್ಮ ಕೈಯಿಂದಲೇ ಅವರಿಗೆ ಸನ್ಮಾನ ಮಾಡುವಂಥ ಯೋಗ ಭಾಗಿ. ಇಂಥವರು ಸಮಾಜದಲ್ಲಿ ನೂರಾರು ಮಂದಿ ಜನ ಸಂಖ್ಯೆಯಲ್ಲಿ ಹುಟ್ಟು ಬರಬೇಕು ಅಂತ ನಾನು ಭಾವಿಸ್ತೇನೆ. ಹಾಗೆ ಈ ಸಮಾಜ ನಾನು ಆಗಲೇ ಹೇಳಿದಾಗೆ ಅತ್ಯಂತ ಸತ್ಯ, ನಿಷ್ಠ, ಪ್ರಾಮಾಣಿಕತೆಗೆ ಮತ್ತು ಶ್ರಮ ಮತ್ತು ಶ್ರದ್ಧೆಗಳಿಗೆ ಹೆಸರಾಗಿರ್ತಕ್ಕಂಥ ಸಮಾಜ ಇದು. ಆ ನಿಟ್ಟಿನಲ್ಲಿ ನಮ್ಮ ಸಮಾಜದ ಕರ್ತವ್ಯ ಇರಬೇಕು. ಅವರ ಉತ್ಕರ್ಷಕ್ಕೆ ನಾವೆಲ್ಲ ಕಾರಣರಾಗಬೇಕು. ಹಾಗೆ ಬ್ಯಾಂಕಿನಲ್ಲಿ ನಾವು ವ್ಯವಹಾರ ಮಾಡೋದ್ರ ಮೂಲಕ ಆ ಬ್ಯಾಂಕನ್ನು ಬಿತ್ತರಿಸುವ ಮೂಲಕ ನಮ್ಮ ಕರ್ತವ್ಯ ಆಗಬೇಕೆಂದು ಭಾವಿಸ್ತೇನೆ. ಸವಿತಾ ಸಾಮಗ್ರಿ ಮಳಿಗೆಯನ್ನ ಅಂತಾರಾಷ್ಟ್ರೀಯ ಕೇಶ ವಿನ್ಯಾಸಕ ಡಾಕ್ಟರ್ ಶಿವರಾಮ ಭಂಡಾರಿ ಮುಂಬೈ ಉದ್ಘಾಟಿಸಿ ಶುಭ ಹಾರೈಸಿದರು. ಸವಿತಾ ಸಮಾಜದ ಪ್ರೋಗ್ರಾಮ್ ಬರ್ತದೆ. ಯಾ ನೆಡ್ದುಂಬ್ಲ ಪ್ರೋಗ್ರಾಮ್ ಬೈದೆ ಆ್ಯಂಡ್ ಇನ್ನಿತ ಒಂದೊಂದು ವಿಜೃಂಭಣೆ ಆ್ಯಂಡ್ ಬ್ಯಾಂಕ್ ಸಹಕಾರಿ ಬ್ಯಾಂಕ್లో ದೊಡ್ಡನ ಆ್ಯಂಡ್ ಸಲೂನ್ ಸಾಮಗ್ರಿದ ಅಂಗಡಿలో ಓಪನ್ ಆ್ಯಂಡ್ ನೀವು ಮಾತೆಲ್ಲ ಬಲ್ಲೆ ನಮ್ಮಲ್ತೆ ಪ್ರಗತಿನಲ್ಲಿ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಒಂದು ನಮ್ಮ ಬೇಲಿನ ಮಾತೆಲ್ಲ ಮೋಕೆ ಮಲ್ಪೋಡು, ಒಂದು ಬೇಲಿನ ಮಲ್ಪೋಡು ಪಂದು ದೇವನ ನಮ್ಮಲ್ಲ ಒಂದೇ ವೃತ್ತಿ ಮಲ್ತದ ನಮ್ಮ ಇತ್ತು ಗುಡ್ವಿಲ್ ಆತೀನಿ ನಮ್ಮ ಅವೇ ಲೆಕ್ಕ ಮಾತೆಲ್ಲ ಬೆಂದದ್ದು ಅಗಲ್ನ ಒಂದೇನು ಬೇರೆ ಎಡ್ಡೆ ಮಲ್ಪೋಡು ಪನ ನಮ್ಮ ಒಂದೇಟು 10 ನೀನು ಮಾಡು ಮತ್ತು ನಾನು ಮಾಡ್ತೇನೆ ಬಂದು ಗಾದೆ ಉಂಟು ಅಂಚ ನಮ್ಮ ಗುಲಾವಿನ 10 ಒರ್ಪರೆ ಪ್ರಯತ್ನ ಬರೋಡು ಅವೇನು ಒರ್ತದು ಇತ್ತದು ಇನ್ನಿಕ್ಕೆ ಇತ್ತಿತ್ತು ಮಲ್ಲ ಪ್ರೋಗ್ರಾಮ್ ಅಪ್ಪು ಮನ ಭಾರಿ ಖುಷಿ ಆಪುಂಡು, ಭಾರಿ ಸಂತೋಷದ ವಿಷಯ ಒಂದು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನವೀನ್ ಚಂದ್ರ ಭಂಡಾರಿ ವಹಿಸಿದ್ದು ಸಂದರ್ಭೋಚಿತವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿರ್ದೇಶಕ ಮಂಜುನಾಥ ಎಸ್ಕೆ, ಉಡುಪಿ ಜಿಲ್ಲಾ ಅಧ್ಯಕ್ಷ ಭಾಸ್ಕರ ಕಾಮತ್, ಕೆ ಲೀಲಾಧರ ಶೆಟ್ಟಿ, ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷ ವಿಶ್ವನಾಥ ಭಂಡಾರಿ ನಿಂಜೂರು, ಕಾಪು ತಾಲೂಕು ಅಧ್ಯಕ್ಷ ವಿನಯ್ ಡಿ ಭಂಡಾರಿ ಪಡುಬಿದ್ರೆ ಮೊದಲಾದವರು ಇದ್ದರು. ಒಟ್ಟಾರೆ ಕೊರೋನಾದ ಸಂಕಷ್ಟದಲ್ಲಿ ಸವಿತಾ ಸಮಾಜಕ್ಕೆ ನೀಡಿದ ಬ್ಯಾಂಕಿನ ನೆರವು ಸಕಾಲಿಕವಾಗಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.